ಮಂಗಲಂ ಪವನಾಶಾಯ ಶ್ರೀಶಾಯ ಪುನರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ವಿದ್ವಾಯ ಚ ನಮೋ ನಮಃ. ತಪೋ ವಿದ್ಯಾವೃತ್ಯಾದಿ ಸದ್ಗುಣೋ ಉಭಾಕರಾನ ವಾದಿರಾಜ ಗುರುನ್ ವಂದೇ ಹಯಗ್ರೀವರ್ಯಾಸ್ತಿ ಶ್ರೀ ಗುರುಭ್ಯೋ ನಮಃ. ನಮಗೆಲ್ಲರಿಗೆ ಉಡುಪಿಯ ಕೃಷ್ಣನ ಬಗ್ಗೆ ಗೊತ್ತು. ಉಡುಪಿಯ ಕೃಷ್ಣ ಕಡಗೋಲು ಮಧ್ಯೆ ಹಂತ ಹೇಳ್ಕೊಂಡಿದ್ದಾನೆ. ಇದು ಉಡುಪಿಯ ಕೃಷ್ಣನ ವೈಶಿಷ್ಟ್ಯ. ಇಲ್ಲದಿದ್ದರೆ ಕೃಷ್ಣ ಅಂತ ಹೇಳಿದ್ರೆ ನಮಗೆ ಬೇಗ ನೆನಪಾಗುತ್ತೆ. ಯಾವ್ದು ಕೇಳಿದ್ರೆ ಕೊಳಲು ಹೇಳ್ಕೊಂಡಂತ ಕೃಷ್ಣ. ಉಡುಪಿಯಲ್ಲಿ ಯಾಕೆ ಕಡಗೋಲು ಮಧ್ಯೆ ಹಂತ ಹೇಳ್ಕೊಂಡಿದ್ದಾನೆ? ಯಾಕೆ ಅಂತ ಕೇಳಿದ್ರೆ ನಿರ್ಮತ್ಯೋಗ್ರ ಪವಾರನೇ ನಿಜಮನೋ ಭೀಷ್ಮ ಪಿಶಾಮಿತಿಯನ್ನ ಅಂದ್ರೆ ಕೃಷ್ಣನ ಭಕ್ತರಿಗೆ ಬೇಕಾದದ್ದನ್ನು ವಂಚಿಸಿಕೊಡ್ತಾನೆ, ಬೆಣ್ಣೆ ಕೊಡ್ತಾನೆ. ಆದರೆ ಯಾವ ಬೆಣ್ಣೆ ಕೊಡ್ತಾನೆ ಅಂತ ಕೇಳಿದರೆ ಈ ಅಮೂಲ್ಯ ಬೆಣ್ಣೆ, ಅಮೂಲ್ಯವಾದಂಥ ಬೆಣ್ಣೆ ಕೊಡ್ತಾನೆ. ಅಮೂಲ್ಯವಾದಂಥ ಬೆಣ್ಣೆ ಯಾವುದು ಅಂತ ಕೇಳಿದ್ರೆ ಮೋಕ್ಷ. ಹಾಗೆ ಎಲ್ಲರೂ ಕೃಷ್ಣನ ಆರಾಧನೆ ಮಾಡಿದರೆ ಮೋಕ್ಷವನ್ನು ಪಡೆಯಬಹುದು. ಆದರೆ ಪರಮಾತ್ಮ ಅನೇಕ ಅವತಾರ ಮಾಡಿ, ಅನೇಕ ದೇವತೆಗಳು ಅವತಾರ ಮಾಡಿ ನಮಗೆ ಅನೇಕ ಶಿಕ್ಷಣ ನೀಡಿದ್ದಾರೆ, ಹೇಗೆ ಇರಬೇಕು ಅಂತ. ರಾಮದೇವರಿರಲಿ, ಕೃಷ್ಣದೇವರಿರಲಿ, ಯಾರೇ ದೇವರು ಅವತಾರ ಮಾಡಿದ ಉದ್ದೇಶ ಏನು ಹೇಳ್ತೇವೆ. ಅಲ್ಲ, ರಾಕ್ಷಸರ ಸಂಹಾರ ಅಧರ್ಮ ಜಾಸ್ತಿ ಆಗಿತ್ತು, ಹಾಗಾಗಿ ರಾಕ್ಷಸರ ನಾಶಕ್ಕೋಸ್ಕರ ರಾಮದೇವರು ಅವತಾರ ಮಾಡಿದ್ರು. ಆದರೆ ಬರೀ ರಾಕ್ಷಸರ ಸಂಹಾರ ನರಸಿಂಹರ ಬಗ್ಗೆ ಹೋಗ್ಬೋದು. ಈ ರಾಮ ಕೃಷ್ಣ ಮನುಷ್ಯರನ್ನಾಗಿ ಅವತಾರ ಬೇಕು ಅಂತ ಹೇಳಿ, ಮತ್ತೆ ಯಾಕೆ ಅವರು ಆ ರೀತಿ ಮನುಷ್ಯರಾಗಿ ಅವತಾರ ಮಾಡಿದ್ರು ಅಂತ ಕೇಳಿದ್ರೆ ಸಜ್ಜನರಿಗೆ ಶಿಕ್ಷಣ ನೀಡಲಿಕ್ಕೋಸ್ಕರ. ನಾವು ಹೇಗೆ ಬದುಕಬೇಕು ಅಂತ ನಮ್ಮ ಒಟ್ಟಿಗೆ ಇದ್ದು ನಮಗೆ ತಿಳಿಸಿಕೊಟ್ಟು, ಕಷ್ಟ ಅಲ್ಲ ಅಂತ ಹೇಗೆ ಇರ್ಬೋದು ಅಂತ ತೋರಿಸಿಕೊಟ್ಟು. ಸ್ವಾಮಿಗಳಿಗೆ ಅಲ್ಲಿ 77 ಫೀಟಿನ ರಾಮದೇವರಲ್ಲಿ ನಿರ್ಮಾಣ ಮಾಡಿಸಿದ್ರು. ನಮ್ಮ ಕೆಲಸ ಇರುತ್ತೆ, ಒಳ್ಳೆ ದೊಡ್ಡ ರಾಮದೇವರು ಮಾಡಿ ಒಳ್ಳೆ ಕೆಲಸ ದೊಡ್ಡದಲ್ಲ. ಮತ್ತೇನು ಅಂತ ಕೇಳಿದ್ರೆ ಆ ರಾಮದೇವರನ್ನು ನೋಡಿ ನಾವು ಕೂಡ ನಮ್ಮ ಒಳಗೆ ರಾಮದೇವರನ್ನು ನೋಡ್ಬೇಕು. ರಥಸ್ಥಂ ಕೇಶವ ಕೃಷ್ಣ ಪುನರ್ಜನ್ಮನಿದ್ಯತೆ. ರಥದಲ್ಲಿ ಪರಮಾತ್ಮನನ್ನು ನೋಡಿದ್ರೆ ಪುನರ್ಜನ್ಮ ಇಲ್ಲ. ಯಾವ ರಥ? ದೇವಸ್ಥಾನದಲ್ಲಿ ಬರುತ್ತ ಯಾವ ರಥವಲ್ಲ, ನಮ್ಮ ಶರೀರ ಇರುವಂತಹ ರಥ. ಅದರೊಳಗೆ ನಾವು ದೇವರನ್ನು ನೋಡ್ಬೇಕು. ಅದರೊಳಗೆ ದೇವರನ್ನು ನೋಡ್ಬೇಕು ಅಂತ ಹೇಳಿದ್ರೆ ಇಡೀ ದೇವರ ಸ್ಮರಣೆ ಮಾಡಬೇಕು. ದೇವರು ಹೇಳಿದ ರೀತಿಯಲ್ಲಿ ನಾವು ಬದುಕಬೇಕು. ರಾಮ ನಡೆದಂತೆ ನಡಿಬೇಕು, ಕೃಷ್ಣ ನುಡಿದಂತೆ ನಡಿಬೇಕು. ಹಾಗಾಗಿ ಇಲ್ಲಿ ರಾಮನನ್ನು ನೋಡಿ ಹೇಗೆ ಬದುಕಬೇಕು ಅಂತ ರಾಮನ ಚರಿತ್ರೆ ಮಾಡ್ತಾ ಬದುಕಬೇಕು. ನಂತರ ಒಟ್ಟಿಗೆ ಬಂದು ಕೃಷ್ಣ ನುಡಿದಂತೆ ನಡಿಬೇಕು. ಹಾಗೆ ನಾವೆಲ್ಲರೂ ಕೂಡ ಇಲ್ಲಿ ರಾಮದೇವರ ದರ್ಶನ ಮಾಡ್ತೇವೆ. ನಂತರ ಉಡುಪಿಗೆ ಬಂದಲ್ಲಿ ಕೃಷ್ಣನ ದರ್ಶನ ಮಾಡಬೇಕು. ಅದು ಯಾವಾಗ ಮಾಡಬೇಕು? ನಿಮಗೆ ನಾಳೆ ತಂದು ಹೇಳಿದ್ರೆ ಕೊಡ್ತಿದ್ರು, ಊಟ ಬೇಕು, ಕಾಗದ ಮಾತ್ರ ಮಾಡಬೇಕು, ವೈಭವ ಬೇಕು. ಅದಕ್ಕೋಸ್ಕರ ಪರ್ಯಾಯ, ಅದಕ್ಕೆ ಶಿವ ಪರ್ಯಾಯ, ಅದೊಂದು ಕಾರಣ ಮಾತ್ರ. ಆಗ ವಿಶೇಷ ಊಟ ಸೇರ್ತದೆ, ನಿಮ್ಗೆಲ್ಲರಿಗೂ ಸೇವೆ. ಹಾಗಾಗಿ ಆ ಪರ್ಯಾಯದ ಸಂದರ್ಭದಲ್ಲಿ ನಾವೆಲ್ಲರೂ ಬಂದು ಅಲ್ಲಿ ಕೃಷ್ಣನ ಸೇವೆ ಮಾಡಬೇಕು. ಅನೇಕ ಜನರಲ್ಲಿ ಇರ್ತದೆ ಸ್ವಾಮಿಗಳು ಬರಬೇಕು ಅಂತ ಆ ಬಂದಿದ್ದೀವಿ. ಅದ್ರ ಸಮಸ್ಯೆ ಏನು ಹೇಳಿದ್ರೆ ಈಗ ಯಾವ ನಮಗೆ ಕಾಂಗ್ರೆಸ್ ಕೇಳಿಲ್ಲ, ಚಾನ್ಸ್ ಕೇಳಿಲ್ಲ. ಹಾಗೆ ನೀವು ಹೇಳಿದ್ದೀರಿ, ಅದು ನಿಮ್ಮ ಪರ್ಯಾಯ, ಕೃಷ್ಣ ಭಕ್ತರ ಪರ್ಯಾಯ. ಹಾಗೆ ಅದರಿಂದ ಕೃಷ್ಣ ಭಕ್ತರು ಕೃಷ್ಣನ ಸೇವೆ ಮಾಡಿ ಅಲ್ಲಿ ಬರುವಂತಹ ಇತರ ಭಕ್ತರಿಗೆ ನೀವೇ ಸ್ವಾಗತ ಮಾಡಬೇಕು. ಹಾಗೆ ನೀವು ಮಾತ್ರ ಬರಬಾರದು, ಸ್ವಾಮಿಗಳನ್ನು ಕರ್ಕೊಂಡು ಬರಬೇಕು. ಈಗೆಲ್ಲರೂ ಬಂದು ಸಾಕಾಗುವುದಿಲ್ಲ. ಕೆಲವೊಮ್ಮೆ ಸ್ವಾಮಿಗಳು ಬರ್ತಾರೆ ಅಂತ ಮನಸ್ಸು ಮಾಡಿದ್ರು, ಇಲ್ಲ ನನ್ನ ಮನೆಗೆ ಬನ್ನಿ, ನಿಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಾರೆ. ಅದೇ ಇದ್ದಾರೆ ಇವರು ಅವರ ಕಡೆಗೆ ಕರ್ಕೊಂಡು ಬಂದ್ರೆ ಅದೊಂದು ಸಮಸ್ಯೆ. ಅದಕ್ಕೋಸ್ಕರ ಭಕ್ತರನ್ನು ಹಿಡಬೇಕು. ಭಕ್ತರನ್ನು ಹಿಡಿದಾಗ ಸ್ವಾಮಿಗಳು ಬರ್ತಾರೆ. ಈ ಗಜೇಂದ್ರ ಚರಿತ್ರೆಯನ್ನು ಗೊತ್ತಿರ್ಬೋದು. ಗಜೇಂದ್ರನ ಸೇವೆ ಮಾಡಿ ಮೊಸಳೆಗೆ ಮೋಕ್ಷ ಸಿಕ್ಕಿರ್ಬೋದು. ಯಾಕೆ ಹೇಳಿದ್ರೆ ಗಜೇಂದ್ರನ ಸೇವೆ ಮಾಡಿದ್ದಕ್ಕೆ ಮೋಕ್ಷ ಸಿಕ್ಕಿದೆ, ಆದ್ದರಿಂದ ಗಜೆ ಮೋಕ್ಷ ಸಿಕ್ಕಿದೆ. ಹಾಗೆ ನಾವೆಲ್ಲರೂ ಕೂಡ ಬಂದು ಸ್ವಾಮಿಗಳನ್ನು ಕರ್ಕೊಂಡು
ಸಭೆಯನ್ನು ನಡೆಸಬೇಕು. ಸ್ವಾಮಿಗಳಲ್ಲಿ ಹೆಚ್ಚು ಗೊತ್ತಿಲ್ಲ, ಆದರೆ ನಮ್ಮ ಸಮಯದಲ್ಲಿ ಅಷ್ಟೊಂದು ಗೊತ್ತು. ಹಾಗೆ ಅದು ಗೊತ್ತು ಮಾಡಿ ಬರ್ತಾ ಇರ್ಬೇಕು ಅವಾಗ ಅದು ಬಂದು ಪರಿಚಯ ಇರ್ತದೆ. ಹಾಗೆ ಸ್ವಾಮಿಗಳು ಕೂಡ ಸಭೆಯಲ್ಲಿ ಬಂದು ಅಲ್ಲಿ ನಮಗೆಲ್ಲ ಸಮಾಚಾರ ಮಾಡಬೇಕು ಅಂತ ಹೇಳಿದ ಎಲ್ಲರಿಗೂ ವಿಶೇಷ ಸದಾ ಪ್ರಾಮಾಣಿಕ ಸ್ಮರಣೆ ಮಾಡಬೇಕು ಅಂತ ಸೂಚನೆ ಮಾಡಿ ಬಗ್ಗೆ ಗೊತ್ತಿಲ್ಲ, ಆದರೆ ಮಠದ ಬಗ್ಗೆ ಗೊತ್ತು. ಎಲ್ಲರಿಗೆ ಉಡುಪಿಯಲ್ಲಿ ವೆಂಕಟರಮಣ ದೇವಸ್ಥಾನ ಗೊತ್ತು. ಆ ವೆಂಕಟರಮಣ ದೇವಸ್ಥಾನದಿಂದ ಕೊಂಡೋಗಿ ಶಿವರುಪಟ್ಟರು, ಮೂಲವಾಗಿ ಶಿವರುಪಟ್ಟದ ಜಾಗ. ಅಷ್ಟು ಮಾತ್ರ ನಮ್ಮ ಮೂಲವಾದ ಶಿವರು ಅಲ್ಲಿ ಹರಿಕಟ್ಟಿಗೆ ಅದರ ಆ ಹರಿಕಟ್ಟಿಗೆಯೂ ಮಠ ಉಂಟು, ಸಂಸಾರ ಮಠ ಉಂಟು, ದೇವಸ್ಥಾನ ಉಂಟು, ವೆಂಕಟರಮಣ ದೇವಸ್ಥಾನ. ಅದು ಕೂಡ ಶಿವರುಪಟ್ಟದೇ ಜಾಗದಲ್ಲಿ ಇರುವುದು. ಹಾಗಾಗಿ ಮಠದವರಿಗೆ ಸಂಬಂಧ ಉಂಟು. ಇನ್ನು ಸ್ವಾಮಿಗಳ ಸಂಬಂಧ ಕೃಷ್ಣ